ಹರೇ ಶ್ರೀನಿವಾಸ, ಹೇಗಿದ್ದೀರಿ ಎಲ್ಲರೂ? ಶ್ರೀಕೃಷ್ಣನಿಗೆ ನಿನ್ನೆ ನಾನು ಕಟ್ಟಿದ ಹಾರ ಹಾಕಿದ್ರು ನೋಡ್ಬೋದು. ಇವತ್ತೊಂದು ಮೀಲ್ ಪ್ಲ್ಯಾನ್ ಜೊತೆಗೆ ಬಂದಿದ್ದೀನಿ. ಇದು ಕೊಡಿ ಬಜ್ಜಿ ಅಂತ. ನಂತರ ವೀಡಿಯೋ ಡಿಲೀಟ್ ಆಗೋಯ್ತು, ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ ನಿಮಗೆ. ಆನಂತರ ಉದ್ದಿನಿಟ್ಟು ಅಂತ ಮಾಡ್ತೇವೆ, ಹಸಿ ಉದ್ದಿನ ಹಿಟ್ಟಿದು. ಅದಕ್ಕೆ ಬಾಳ್ಕದ ಮೆಣಸು, ಆಮೇಲೆ ಬೆಂಡೆ ಬೋಳು ಹುಳಿ. ಇನಿ ಮಸಾಲೆ ಹಾಕದೆ ಮಾಡುವಂಥದ್ದನ್ನು ನೋಡ್ಕೊಂಡು ಬರೋಣ. ಅಂದರೆ ಸಾರಿನ ಪುಡಿ, ಸಾಂಬಾರು ಪುಡಿ ಯಾವುದೂ ಹಾಕೋದಿಲ್ಲ. ಫಸ್ಟ್ ಇಂಗ್ಳನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಏನು ಗೊತ್ತಾ, ನಾವು 1 ಕಪ್ ಅಕ್ಕಿಗೆ 3 ಕಪ್ ಅಷ್ಟು ನೀರೆಲ್ಲ ಅಂತ ಹೇಳ್ತೀವಲ್ವ, ಅದು ಇಲ್ಲದೆ ಹೇಗೆ ಮಾಡೋದು ಅಂತೇಳಿ ಆ ಅಕ್ಕಿನ ಸಮತಟ್ಟಾಗಿ ಮಾಡ್ಕೋಬೇಕು. ಆನಂತರ ನಮ್ಮ ಮಧ್ಯದ 3ನೇ ಗಂಟು ಉಂಟು ನೋಡಿ, ಆ ಗಂಟಿಗೆ ಸರಿಯಾಗಿ ನೀರಿರಬೇಕು. ಅದು ತುಂಬ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ತುಂಬ ಗಡಿಬಿಡಿ ಆದಾಗೆಲ್ಲ ದೇವರಿಗೆ ನೈವೇದ್ಯ ಎಲ್ಲ ಇದೇ ಥರ ಮಾಡೋದು ನೋಡಿ. ಈ ಥರ ಆ 3 ಮಧ್ಯದ ಗಂಟಿನ ತನಕ ಬರಬೇಕು. ನೀರು ಹೆಚ್ಚು ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು. ಇದರಿಂದ ಏನು ಗೊತ್ತಾ, ನಾರ್ಮಲ್ ಅಕ್ಕಿಗೆ ನಡೆಯುತ್ತೆ. ತಿಂಡಿ ಅಕ್ಕಿ, ಆನಂತರ ತುಂಬ ಕಾಸ್ಟ್ಲಿ ಅಕ್ಕಿಗಳೆಲ್ಲ ಇರ್ತವೆ. ತುಂಬ ಕಾಸ್ಟ್ಲಿ ಅಕ್ಕಿಗೆ ಜಾಸ್ತಿ ನೀರು ಬೇಕಾಗುತ್ತೆ. ತಿಂಡಿ ಅಕ್ಕಿಗಾದ್ರೆ ಕಡಿಮೆ ನೀರು ಬೇಕಾಗುತ್ತೆ. ಆವಾಗ ನಾವು ಬಸ್ದು ಮಾಡೋದೇ ವಿಷಯ, ಅದು ಸರಿ ಹೋಗುತ್ತೆ. ನಾರ್ಮಲ್ ಅಕ್ಕಿಗೆ ನೋಡಿ ಈ ಥರ ಮಾಡ್ಬೋದು, ತುಂಬ ಅನ್ನ ಚೆನ್ನಾಗಿ ಬರುತ್ತೆ. ಫಸ್ಟ್ ನೋಡಿ, ಬೆಂಡೆ ಬೋಳು ಹುಳಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಸಲ ತೋರಿಸಿದ್ದೀನಿ, ಆದರೂ ಹೊಸ ಸಬ್ಸ್ಕ್ರೈಬರ್ಸ್ ತುಂಬ ಜನ ಬಂದಿದ್ದಾರೆ. ಬೆಳಗ್ಗೆ ಈ ಬೆಂಡೆ ಅನ್ನೋದು ಹೆಲ್ತಿಗೆ ತುಂಬ ಒಳ್ಳೆಯದಲ್ವಾ, ಈ ಶುಗರಿಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆದ ಕಾರಣ ನಾನು ಇಂಥ ವೀಡಿಯೋಗಳನ್ನೆಲ್ಲ ಪದೇ ಪದೇ ತೋರಿಸ್ತೀನಿ. ನೋಡ್ಬೋದು, ಬೆಂಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವಿಚ್ಚಿ ಅದನ್ನ ಕುದಿಯೋಕ್ಕಿಡಿ ಫಸ್ಟು. ಈ ಶುಗರ್ನವರಿಗೆ, ಕೆಲವರಿಗೆಲ್ಲ ಬುದ್ಧಿಶಕ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಬೆಂಡೆಕಾಯನ್ನು ಆದಷ್ಟು ಬಳಸಿ ಅಂತ ಹೇಳ್ತಾರೆ. ನೋಡಿ, ಇದನ್ನ ಕಿವಿಚ್ಚಿ ಒಲೆ ಮೇಲೆ ಇಟ್ಟು ಇದು ಫಸ್ಟ್ ಕುದಿಬೇಕು. ಹುಳಿಯ ಅಡ್ಡ ಸ್ಮೆಲ್ಲು ಹೋಗುತ್ತೆ ಆವಾಗ. ಆನಂತರ ಅದಕ್ಕೆ ಮಸಾಲೆ ಹಾಕ್ಕೋಬೇಕು. ಅಡ್ಡ ಸ್ಮೆಲ್ ಅಂದರೆ ಹಸಿ ಸ್ಮೆಲ್ಲು ನೋಡಿ. ಕಾಯಿ ಮೆಣಸು, ಅರಿಶಿನ, ಉಪ್ಪು, ಬೆಲ್ಲ, ಇಂಗು, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಕುದಿಯೋಕ್ಕೆ ಇಟ್ಕೊಳ್ಳಿ. ಅದಕ್ಕೆ ಇನ್ನೊಂದು 2-3 ಲೋಟೆಯಷ್ಟು ಬೆಂಡೆಕಾಯಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅದು ಕುದಿಬೇಕು. ಕುದ್ದ ನಂತರ ನಾವು ಅದಕ್ಕೆ ಬೆಂಡೆಕಾಯಿ ಹಾಕ್ಕೋಬೇಕು. ಆವಾಗ ಲೋಳೆ ಹೋಗುತ್ತೆ ನೋಡಿ. ಬದನೆಕಾಯಿಗೆ ಅದು ನಾವು ಜೊತೆಗೆ ಕುದಿಯೋಕ್ಕಿಡೋದು, ಆ ನಂತರನೂ ಹಾಕೋಬೋದು ಅಥವಾ ಜೊತೆಗೂ ಇಡ್ಬೋದು. ನಾವು ಬೆಂಡೆಕಾಯಿ ಲೋಳೆ ಬರೋ ಕಾರಣ ನಾವು ಈ ಥರ ಹುಳಿ ಕುದ್ದ ನಂತರ ಹಾಕಬೇಕಾಗತ್ತೆ ನೋಡಿ. ಆನಂತರ ಅದು ಬೆಂದ ಹಾಗೆ ನೋಡಿ, ಅದು ಬೇಳೆನ ಅದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ, ಇಟ್ಕೊಳ್ಳಿ ಅದನ್ನ. ಯಾಕೆಂದರೆ ತುಂಬ ಗಟ್ಟಿ ಇದ್ದರೆ ಚೆಂದ ಆಗೋದಿಲ್ಲ. ನಾನು ಗೊತ್ತಲ್ಲ, ಬೇಳೆನ ಡೈರೆಕ್ಟಾಗಿ ಬೇಯಕ್ಕಿರ್ತೀನಿ ಅಂತ. ಅದೇ ನೋಡಿ, ಬೇಳೆ ಡೈರೆಕ್ಟಾಗಿ ಬೇಯಕ್ಕಿಟ್ಟಿದೆ ನಾನು. ಬೇಳೆನ ಯಾವತ್ತು ಸ್ವಲ್ಪ ನೆನೆಸಿಟ್ಟು ನಾವು ಬೇಯಕ್ಕಿಟ್ಟರೆ ಸ್ವಲ್ಪ ಅದು ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಒಳ್ಳೆ ಕಡಿಮೆ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ ಅಂತ ಹೇಳ್ಬೋದು. ನಾವು ಇದನ್ನ ನೆನೆಸಿಬಿಟ್ಟು ಬೇಯಿಸಬೇಕು. ಅದು ಬೆಂಡೆಕಾಯಿ ಬೆಂದ ನಂತರ ಅದಕ್ಕೆ ಹಾಕಿ ನೋಡಿ, ಇದು ಬೆಂದಿದೆ. ಇದಕ್ಕೆ ಬೇಳೆ ಹಾಕ್ಕೊಳ್ಳೋಣ. ನಿಮಗೆ ಮಸಾಲೆ ಬೇಕು ಅನ್ನೋರು ಇಲ್ಲಿ 1-2 ಚಮಚೆಯಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಬೋದು. ಸಾರಿನ ಪುಡಿಯೂ ಆಗುತ್ತೆ, ಸಾಂಬಾರು ಪುಡಿನೂ ಆಗುತ್ತೆ. ನಾನು ನನ್ನ ವೀಡಿಯೋದಲ್ಲಿ ತುಂಬ ಸಲ ತೋರಿಸಿದ್ದೀನಿ ಸಾರಿನ ಪುಡಿ, ಸಾಂಬಾರು ಪುಡಿ ಎಲ್ಲ ಉಡುಪಿ ಸ್ಟೈಲಲ್ಲಿ. ಇದು ಉಡುಪಿಯಲ್ಲಿ ಮಾಡುವಂತಹ ಬೆಂಡೆ ಹುಳಿ. ಆ್ಯಕ್ಚುಲಿ ಬೆಂಡೆ ಸಣ್ಣ ಹುಳಿ ಅಂತಲೇ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ. ಬೆಲ್ಲ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಉಡುಪಿಯಲ್ಲಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋ ಕಾರಣ ಸ್ವಲ್ಪ ಜಾಸ್ತಿ ತೋರಿಸಿದ್ದೇನೆ. ಇದು ಕುದ್ದ ನಂತರ ಅದಕ್ಕೆ ನಾವು ಒಂದು ಒಗ್ಗರಣೆ ಕೊಡಬೇಕು. ನೋಡಿ, ಕುದಿಯುವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕಬೇಕು. ನಿಮಗೆ ಒಗ್ಗರಣೆ ಬೇಕಾದ್ರೆ ಸ್ವಲ್ಪ ಖಾರದ ಪುಡಿ ಅಥವಾ ಮೆಣಸಿನ ಪುಡಿ ಸ್ವಲ್ಪ ಹಾಕಿ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಖಾರ ಜಾಸ್ತಿ ಆಗಿದೆ. ತೋರಿಸ್ಕೊಡ್ತೀನಿ ನಿಮಗೆ. ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಕೊಡೋದು ಇದಕ್ಕೆ ಟೇಸ್ಟನ್ನು ಕೊಡುತ್ತೆ ನೋಡಿ. ಫಸ್ಟ್ ಬಾಣಲಿಗೆ ಒಗ್ಗರಣೆ ಸೌಟಿಗೆ ಸಾಸಿವೆ ಮತ್ತು
ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ನೋಡ್ಬೋದು. ಇದು ಚಟಪಟ ಆದ ನಂತರ ಕರಿಬೇವಿನ ಸೊಪ್ಪು ಮತ್ತು ನಿಮಗೆ ಬೇಕಂದರೆ ಇಲ್ಲಿ ಕೂಡ ಕಾಯಿ ಮೆಣಸು ಹಾಕೋಬೋದು, ನಾನು ಹಾಕ್ಕೊಂಡಿರಲಿಲ್ಲ. ಸ್ವಲ್ಪ ಇಂಗು ಹಾಕ್ಕೊಳ್ಬೇಕು. ಏನು ಗೊತ್ತಾ, ಈ ಉಡುಪಿಯಲ್ಲಿ ಜಾಸ್ತಿ ಖಾರ ತಿನ್ನಲಿಕ್ಕೆ ಹೋಗೋದಿಲ್ಲ, ತುಂಬ ಹೀಟಾಗುತ್ತೆ. ಇಲ್ಲೆಲ್ಲ ಘಟ್ಟದ ಮೇಲಿನ ಥರ ಅಲ್ಲ, ನಾವಲ್ಲಿ ಎಷ್ಟು ಖಾರ ತಿಂದರೂ ನಮಗೆ ಏನೂ ಆಗೋದಿಲ್ಲ. ಕಾಫಿ ಕುಡಿದ್ರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮಗೆ ತಲೆನೋವೆಲ್ಲ ಬರುತ್ತೆ. ಅದಕ್ಕೆ ನಾವು ಸ್ವಲ್ಪ ಇಲ್ಲಿ ಖಾರ ಕಡಿಮೆ ತಿಂದು ಬೆಲ್ಲದ ಅಂಶ ಅಂದರೆ ಸಿಹಿ ಅಂಶ ಸ್ವಲ್ಪ ಜಾಸ್ತಿ ಆಹಾರದಲ್ಲಿ ತಗೊಳ್ತಾ ಬರ್ತೀವಿ. ನೋಡಿ ಕೊನೆಗಾಗೂ ಒಗ್ಗರಣೆ ಕರಿಬೇವು ಸೊಪ್ಪು ಇಂಗು ಎಲ್ಲ ಹಾಕೊಂಡ ನಂತರ ಸ್ವಲ್ಪ ಅದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳೋದು, ಅರ್ಧ ಚಮಚದಷ್ಟು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ನಮ್ಮದು ಖಾರ ಜಾಸ್ತಿ ಇರೋದಿಲ್ಲ ಮನೆಯಲ್ಲಿ, ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಡಿ ಅಷ್ಟೇ. ಸ್ವಲ್ಪ ಜಾಸ್ತಿ ಹಾರ್ತಾಯಿತ್ತು, ಸ್ವಲ್ಪ ಮುಚ್ಚಿಟ್ಟೆ, ಒಂದು ಚಿಕ್ಕದು ಮುಚ್ಚಳ ಮಾಡ್ಕೋಬೇಕಿದ್ದು ನನಗೆ, ಯಾಕಂದರೆ ಬರೀ ರಗಳೆ ಕೊಡುತ್ತೆ ಕೆಲವೊಂದು ಸಲ. ಖಾರದ ಪುಡಿ ಹಾಕ್ಕೊಂಡು ಬೋಳು ಹುಳಿಗೆ ಒಗ್ಗರಣೆ ಕೊಟ್ಟರೆ ಆಗೋಯಿತು. ಆನಂತರ ಈಗ ಒಂದು ಉದ್ದಿನ ಹಿಟ್ಟು ಮಾಡೋಣ. ಇಲ್ಲಿ ಊರಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನ. ಪ್ರತಿ ಫಂಕ್ಷನ್ಗೆ ತಂಬುಳಿ ಉದ್ದಿನ ಹಿಟ್ಟು ಏನೋ ಒಂದು ಇರುತ್ತೆ. ಸ್ವಲ್ಪ ಏನು ಗೊತ್ತಾ, ಹಸಿ ಆದ ಕಾರಣ ಜಾಸ್ತಿ ತಿನ್ನೋಕ್ಕೆ ಬರೋದಿಲ್ಲ. ತಂಬುಳಿ ಎಲ್ಲ ಸಾಂಬಾರೆಲ್ಲ ಜಾಸ್ತಿಯಾಗಿ ತಿನ್ಬೋದು ನಾವು. ನೋಡಿ, ಆನಂತರ ಉದ್ದಿನ ಬೇಳೆ ನೆನೆಸಿಟ್ಕೊಡಿ, ನೀವು ನೋಡ್ಬೋದು. ಇದನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು, ಮುಂಚಿನ ಕಾಲದಲ್ಲೆಲ್ಲ ಕಡಿಯುವ ಕಲ್ಲಲ್ಲಿ ಕಡಿತಾ ಇದ್ರು, ತುಂಬಾ ಚೆನ್ನಾಗಾಗ್ತಿತ್ತು. ಈಗೆಲ್ಲ ಈ ಥರ ಆಗಿಬಿಟ್ಟಿದೆ. ಈ ಆ್ಯಕ್ಚುಲಿ ತಿಥಿಗಳಿಗೆಲ್ಲ ಉದ್ದಿನ ವಡೆ ಮಾಡಬೇಕಿದ್ರೆ ನಾವು ಇದನ್ನ ಮಾಡ್ತಿದ್ವಿ. ನೋಡಿ, ಅದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ, ನೀವು ಕಾಣ್ಬೋದು. ನೋಡಿ, ಮಿಕ್ಸಿ ಮಾಡ್ಕೊಂಡು ಆಯಿತು. ಈಗ ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡು, ಹುಳಿ ಮೊಸರು ಸ್ವಲ್ಪ ಬೇಕಾಗತ್ತೆ ಇದಕ್ಕೆ. ಸ್ವಲ್ಪ ಬೇಕಾದ್ರೆ ಮಿಕ್ಸಿ ಜಾರನ್ನು ತೊಳೆದುಕೊಂಡು ಹಾಕ್ಕೊಳ್ಳಿ. ತುಂಬ ಸಿಂಪಲ್ ಆದ ಮೀಲ್ ಪ್ಲ್ಯಾನಿಂಗ್ ಇವತ್ತು ಸಂಡೇ ಆದ ಕಾರಣ ಜಾಸ್ತಿ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಮಳೆ ಬಾರದ ಕಾರಣ ತುಂಬ ಸೆಕೆ ಕೂಡ ಇದೆ. ಒಂಥರ ವಿಚಿತ್ರ ವೆದರ್ ಆಗಿಬಿಟ್ಟಿದೆ. ಯಾವತ್ತೂ ಈ ಥರ ಆಗಿರಲಿಲ್ಲ ಉಡುಪಿನಲ್ಲಿ. ನೋಡಿ, ಅದಕ್ಕೆ ಹುಳಿ ಮೊಸರು ಹಾಕ್ಕೊಳ್ಬೇಕು. ನೆಕ್ಸ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ, ಇಂಗು, ಕಾಯಿ ಮೆಣಸು ಬೇಕಂದರೆ ನೀವು ಒಗ್ಗರಣೆಗೂ ಹಾಕ್ಕೊಳ್ಳಿ. ನಾನು ಒಗ್ಗರಣೆಗೆ ಹಾಕ್ಕೊಂಡೆ, ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಡೈರೆಕ್ಟ್ ಬೇಕಂದ್ರೆ ಒಂದು 2 ಕಾಯಿ ಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಆ್ಯಸ್ ಯೂಶ್ವಲ್ ನಾನು ಏನು ಮಾಡಿದೆ ಗೊತ್ತಾ, ಬಾಳಕದ ಮೆಣಸಿತ್ತು, ಅದನ್ನ ಸ್ವಲ್ಪ ಕರ್ಕೊಂಡೆ. ಈ ಉದ್ದಿಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಯಿತಾ ಇದು. ತುಂಬಾ ಚೆನ್ನಾಗಾಗುತ್ತೆ ಖಾರ ಆಗಿ. ನಾನು ಅದನ್ನ ಜಾಸ್ತಿ ತೋರಿಸ್ಲಿಕ್ಕೆ ಹೋಗಿಲ್ಲ. ಗೋಲ್ಡನ್ ಬ್ರೌನ್ ಬರೋ ತನಕ ಕರೆದುಬಿಟ್ಟು ನಾನು ತೆಗೆದಿಟ್ಬಿಟ್ಟೆ. ನಾನು ಈ ಥರ ಮಾಡಬೇಕಿದ್ದು. ನಾವು ಆ್ಯಕ್ಚುಲಿ ಉದ್ದಿಟ್ಟಿಗೆ ಜಾಸ್ತಿ ಖಾರ ಹಾಕಬೇಕಾದಿಲ್ಲ, ನಿಮಗೆ ಗೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆನಂತರ ಅದನ್ನೆಲ್ಲ ತೆಗೆದಿಟ್ಟು ಅದೇ ಇದರಲ್ಲಿ ಒಗ್ಗರಣೆ ಸೌಟಲ್ಲಿ ನಾನು ಅದಕ್ಕೆ ಫುಲ್ಲು ಒಗ್ಗರಣೆ ಕೊಟ್ಟೆ. ನೋಡಿ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಇಂಗು, ಕರಿಬೇವಿನ ಸೊಪ್ಪು. ನೀವು ಅದೇ ಹೇಳಿದ್ದಲ್ಲ, ಕಾಯಿ ಮೆಣಸು ನಾನು ಇಲ್ಲೇ ಹಾಕ್ಕೊಂಡೆ. ಇವಾಗ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದರೆ ನಾವು ಬಾಳಕದ ಮೆಣಸು ಸ್ವಲ್ಪ ಖಾರ ಇರುತ್ತೆ. ನಾನು ಅತ್ತಿಗೆ ಕೊಟ್ಟಿರುವಂಥದ್ದು, ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ತುಂಬಾ ಚೆನ್ನಾಗಾಗುತ್ತೆ ಊಟ ಮಾಡಲಿಕ್ಕೆ ಇದೆಲ್ಲ. ನೋಡಿ, ಎಲ್ಲ ಆದ ನಂತರ ಒಗ್ಗರಣೆ ಕೊಡಿ. ಹಾಗೇ ಬಿಡ್ತು ನಮ್ಮದು ಮೀಲ್ ಪ್ಲ್ಯಾನು. ಸಿಂಪಲಾಗಿ ನಿಮಗೆ ಯಾವುದು ಹಿತ ಆಗುತ್ತೋ ಗಡಿಬಿಡಿಗೆ. ಇದೆಲ್ಲ ಉದ್ದಿಟ್ಟು ಜಾಸ್ತಿ ಇಡಲಿಕ್ಕೆ ಬರೋದಿಲ್ಲ. ಇಡಬೇಕಿದ್ರೆ ಮಾಡಿದ ತಕ್ಷಣ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಸ್ವಲ್ಪ ಹುಳಿ ಬಂದರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಇದೆಲ್ಲ ಆರಾಮ್ಸೆ ಮಾಡ್ಕೋಬೋದು. ಒಂದು ತೆಂಗಿನಕಾಯಿ ಇಲ್ಲದು ಬೇಳೆ ಕಾಳು ಹಾಕಿ, ತರಕಾರಿ ಹಾಕಿ ಚೆಂದ ಆಗುತ್ತೆ ಇದು. ನಿಮಗೆ ಕಾಳು ನೆನೆಸಿರ್ತದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಹಾಗೇ ಬಿಡ್ತು ನೋಡ್ಬೋದು. ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದರೆ ಹಾಗೇ ಬಿಡುತ್ತೆ. ವಿಡಿಯೋ ಹೇಗೆ ಆಗ್ತಾ ಉಂಟು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ,
ಲೈಕ್ ಮಾಡೋದನ್ನು ಮರಿಬೇಡಿ, ಬೇಕಾದವರಿಗೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೀಲೇಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಾ ಇದ್ದೀರಾ. ನೋಡಿ, ನಾನು ಪದೇ ಪದೇ ಯಾವುದೇ ವೀಡಿಯೋದಲ್ಲಿ ಹೇಳೋದು 10 ವೀಡಿಯೋದಲ್ಲಿ ಒಂದು ಸಲ ನಿಮಗೆ ಹೇಳ್ತೀನಿ ನಾನು. ಇದು ಆಗೋಯ್ತು. ಮಿಕ್ಸ್ ಮಾಡಿದರೆ ನಮ್ಮದು ಉದ್ದಿಟ್ಟು ರೆಡಿ ಆಗೋಯಿತು. ಒಂದು ಸಲ ಈ ಉದ್ದಿಟ್ಟನ್ನು ಮಾಡಿ ನೋಡಿ, ಎಷ್ಟು ಸಿಂಪಲಾಗಿದೆ ರೆಸಿಪಿ ಅಂತ ನೀವು ನೋಡ್ಬೋದು. ನೋಡಿ, ಹಾಗೇ ಬಿಡ್ತು. ನಾನು ಅದೇ ಹೇಳಿದ್ದಲ್ಲ, ಚೇರೆ ಗಿಡದ್ದು ಕೊಡಿ ತಂದು ಅದು ಕೊಡಿ ಬಜ್ಜಿ ಅಂತ ಮಾಡಿದ್ದೆ. ಅದರ ವೀಡಿಯೋ ಡಿಲೀಟ್ ಆಗೋಯಿತು. ನೋಡಿ, ಆನಂತರ ನೋಡಿ ಉದ್ದಿಟ್ಟು, ಒಂದು ಕಡೆಯಿಂದ ಮೊಸರು, ಬೋಳು ಹುಳಿ, ಎಷ್ಟು ತಿಕ್ಕಾಗಿ ಬಂದರೆ ತುಂಬಾ ಚೆನ್ನಾಗುತ್ತೆ. ಉಡುಪಿ ಅಂತ ಕೃಷ್ಣ ಮಠದಲ್ಲಿ ಬದನೆಕಾಯಿ ಇದರದ್ದು ಮಾಡ್ತಾನೇ ಇರ್ತಾರೆ. ಹೇಗಾಯ್ತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.